ದೊಡ್ಡ ದೊಡ್ಡ ಓ ದೊಡ್ಡ ಅತ್ತಿಗೆ ಮತ್ತು ಅಣ್ಣನ ಮನೆಗೆ ಬಂದಿದ್ದೇವೆ ಈಗ. ಇಲ್ಲಿಂದ ನೆಕ್ಸ್ಟ್ ಪಣೋಲಿ ಬೈಲಿಗೆ ಹೋಗುದು. ನಾವು ಹೋದದ್ದು ನಂದಾವರ ದೇವಸ್ಥಾನಕ್ಕೆ ಅಲ್ಲ, ಅಲ್ಲಿ ಇದು ಸ್ಪೆಷಲ್ ಅಪ್ಪದಡ್ಡಿ. ಇಷ್ಟು ದೊಡ್ಡ ಅಪ್ಪದಡ್ಡಿಯಲ್ಲಿ ಕೂಡ ಸಿಗುದಿಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಎಸ್, ಇವತ್ತು ನಾವು ನಂದಾವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಮದುವೆ ಆದ ನಂತರ ವರ್ಷಕ್ಕೊಮ್ಮೆ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳಿದರು. ಸೊ ಹಾಗಾಗಿ ಸತ್ಯನಾರಾಯಣ ಪೂಜೆ ಆ್ಯಂಡ್ ಪನೋಳಿ ಬೈಲಲ್ಲಿ ಅಗಿಲಿದೆ. ಸೊ ಹಾಗಾಗಿ ಹೋಗ್ತಾ ಇದ್ದೇವೆ. ಬನ್ನಿ, ಇವತ್ತಿನ ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು, ನನ್ನ ಹಸ್ಬೆಂಡ್ ಇದ್ದಾರೆ, ಮತ್ತು ಅತ್ತೆ ಇದ್ದಾರೆ, ನನ್ನ ಮಗಳು, ನನ್ನ ಅಮ್ಮ ಮತ್ತು ಭಾವನ ಮಗಳು. ಎಸ್, ನಾವು ಹೋಗ್ತಾ ಇದ್ದೇವೆ. ಫಸ್ಟಿಗೆ ನಾವು ಹೋಗಿರೋದು ನಂದಾವರ ದೇವಸ್ಥಾನ. ಅದಿರೋದು ಮೆಲ್ಕಾರಿಂದ ಇಲ್ಲಿ ಕುತ್ತಾರು ಹೋಗುವ ರೋಡ್ ಇದೆ ಅಲ್ವಾ, ಅಂದರೆ ಮುಡಿಪು ಹೋಗುವ ರೋಡ್ ಇದೆ ಅಲ್ವಾ, ಸೊ ಆ ಕಡೆ ಬರುತ್ತೆ ನಂದಾವರ ದೇವಸ್ಥಾನ ಅಂತ. ಸೊ ನಾವೀಗ ಫೈನಲಿ ನಂದಾವರ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನನ್ನ ಮೊಬೈಲ್ ಬೇರೆ ಹ್ಯಾಂಗ್ ಆಗ್ತಿತ್ತು, ಹಾಗಾಗಿ ಈ ವಿಡಿಯೋ ಈ ಥರ ಬಂದಷ್ಟೇ. ಎಸ್, ಈಗ ನಾವು ನಂದಾವರ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈಗ ಲಚ್ಚು ಗೆಲ್ಲೊಂದು ಇಲ್ಲಿಂದ ಇನ್ನು ಪನೋಲಿ ಬೈಲಿ ಗೊಬ್ಬರ ಫುಲ್ ಟ್ರೆಡಿಷನಲ್. ಮೈ ಹಸ್ಬೆಂಡ್ ಜ್ಯೂಸಿಗೆ ಹೇಳಿದ್ದೇವೆ, ಅದಕ್ಕೆ ಹಾಕ್ತಾ ಉಂಟು. ಅತ್ತಿಗೆ ಮತ್ತು ಅಣ್ಣನ ಮನೆಗೆ ಬಂದಿದ್ದೇವೆ ಈಗ. ಇಲ್ಲಿಂದ ನೆಕ್ಸ್ಟ್ ಪಣೋಲಿ ಬೈಲಿಗೆ ಹೋಗುದು. ನಾವು ಹೋದದ್ದು ನಂದಾವರ ದೇವಸ್ಥಾನಕ್ಕೆ ಅಲ್ಲ, ಅಲ್ಲಿ ಇದು ಸ್ಪೆಷಲ್ ಅಪ್ಪದಡ್ಡಿ. ಇಷ್ಟು ದೊಡ್ಡ ಅಪ್ಪದಡ್ಡಿಯಲ್ಲಿ ಕೂಡ ಸಿಗುದಿಲ್ಲ. ಓಪನ್ ಅನ್ ಫ್ಲೇವರ ಮೊದಲು 50 ರೂಪಾಯಿಗೆ 3 ಬಾಳೆ ಎಲೆಯಲ್ಲಿ ಕಟ್ಟಿ ಕೊಡ್ತಾ ಇದ್ರಿ, ಈಗ 20 ರೂಪಾಯಿಗೆ 1. ನೋಡಿ ಇವನು ಎಲ್ಲಿಗ ಇಬ್ಬರು ನೋಡಿ. ಈಗ ಅತ್ತಿಗೆ ಮನೆಗೆ ಬಂದ್ವಿ. ಸೊ ನಿಮಗೆ ಪೂಜೆ ಬಗ್ಗೆ ಡೀಟೇಲ್ ಕೊಡಬೇಕು ಅಂತ ಹೇಳಿದರೆ, ಸತ್ಯನಾರಾಯಣ ಪೂಜೆ ಮಾಡಿಸಿದ್ದು ನಾವು 300 ರೂಪಾಯಿ ಆಯಿತು. ಮತ್ತು ಫ್ರೂಟ್ಸ್ ಮತ್ತು ಅದಕ್ಕೆ ಬೇಕಾದ್ದೆಲ್ಲ ನಾವೇ ತಗೊಂಡು ಹೋಗ್ಬೇಕು. ಕ್ರಮಬದ್ಧವಾಗಿ ಒಂದು ಅರ್ಧ ಗಂಟೆಯೊಳಗೆ ಪೂಜೆ ಆಗ್ತದೆ. ಅದೇ ನೀವು ಯಾರಾದರೂ ಹೋಗಿದ್ದರೆ ನಾನು ಇನ್ಫಾರ್ಮೇಷನ್ ಕೊಟ್ಟದಷ್ಟೇ. ನಂದಾವರ ದೇವಸ್ಥಾನ ನಿಮಗೆ ಪಣೋಲಿ ಬೈಲು ಹತ್ತಿರ ಆಗುತ್ತೆ, ಮೆಲ್ಕಾರ್ ಹತ್ತಿರ ಆಗುತ್ತೆ. ಮತ್ತೆಂತ ಅಷ್ಟೇ. ಮತ್ತೆ ಇನ್ನು ಪಣೋಲಿ ಬೈಲಿಗೆ ಹೋಗ್ಲಿಕ್ಕೆ ಉಂಟು. ಪಣೋಲಿ ಬೈಲಿಗೆ ಹೋದ ನಂತರ ವಿಡಿಯೋ ಮಾಡ್ತಾನೆ, ಓಕೆನಾ? ಈಗ ಸದ್ಯಕ್ಕೆ ಅತ್ತಿಗೆಯ ಅತ್ತೆ ಮನೆಗೆ ಹೋಗ್ಲಿಕ್ಕೆ ಉಂಟು, ಹೋಗ್ತೇವೆ ಈಗ. ಬನ್ನಿ. ಹಲೋ ಬಾಸ್, ಹಲೋ. ನಮ್ಮ ಸಂತೋಣ್ಣನ ಅಮ್ಮ ಅತ್ತಿಗೆಯ ಅತ್ತೆ. ನೆಕ್ಸ್ಟ್ ನಾವು ಪಣೋಳಿ ಬೈಲಿಗೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು. ಆಲ್ಮೋಸ್ಟ್ ಒಂದು 2,500 ಅಗಿಲು ಕೂಡ ಇತ್ತು. ಆ ರಶ್ಶಿನ ಮಧ್ಯೆ ಹೋಗಿ ಸಾಕಾಗಿತ್ತು, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತು ಟೆಂಪಲ್ ಒಳಗೆ ವಿಡಿಯೋ ಕೂಡ ಅಲೌಡ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಜಾಸ್ತಿ ಮಾಡಲಿಲ್ಲ. ಎಸ್, ಜಸ್ಟ್ ವಾಚ್. ದೊಡ್ಡ ದೊಡ್ಡ ಓ ದೊಡ್ಡ ಓ ದೊಡ್ಡ ದ ಅಜ್ಜತ್ತು ದೊಡ್ಡ
ಅವಳ ದೊಡ್ಡ ಒಂದು ಕ್ಷಣ ಇಲ್ಲದಿದ್ರು ಕೂಡ ಕರಿತಾ ಇರ್ತಾಳೆ. ಮತ್ತೆ ನಾನು ಬಂದದೊಳಗೆ ಕಿಟಕಿಯಿಂದ ನೋಡುದು, ನಾನು ಬಂದ್ರೆ ಸಂಜೆ ಬರ್ತೇನಲ್ಲ ಆಗ ಕಿಟಕಿಯಿಂದ ನೋಡುದು, ಅಮ್ಮ 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 ಅಂತ ಕರಿತಾ ಇರ್ತಾಳೆ ಒಳಗೆ ಹೋಗೋ ತನಕ. ಮತ್ತೆಂತ ಗೊತ್ತುಂಟಾ, ಎಲ್ಲ ತಾಯಂದಿರೋದು ಗೊತ್ತಾ, ಅಮ್ಮ ಅಂತ ಕರೆಯೋದು ಮಗು. ಈಗ ನನಗೆ ಖುಷಿ ಆಗ್ತದೆ ಅವಳ ಅಮ್ಮ ಅಮ್ಮ ಕರೆಯುವಾಗೆಲ್ಲ ಏನೋ ಒಂದು ಫೀಲ್. ಮಗಳ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದೆ. ಈಗ ಕೆಲಸಕ್ಕೆ ಹೋಗಲಿಕ್ಕೆ ಮನಸ್ಸಿಲ್ಲದ ಪರಿಸ್ಥಿತಿ, ಆದರೂ ಹೋಗ್ಬೇಕು, ಏನು ಮಾಡಲಿಕ್ಕೂ ಅಲ್ಲ. ನೋಡಿ ಇವಳನ್ನು ನೋಡಿ, ಲಚ್ಚು ಲಚ್ಚು ಕೂ ಹೇ ನನ್ನಮ್ಮ ಹೂವಲ್ಲಿದ್ದಾರೆ ಪಾಪ. ತುಂಬ ದಿನ ಆಗಿತ್ತು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡದೆ. ಸೊ ಎಗೈನ್ ಅಮೆಝಾನ್ ಮತ್ತು ಮೀಶೋಯಿಂದ ಒಂದಷ್ಟು ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ. ನಾನು ಮೀಶೋ ಡ್ರೆಸ್ ಇದು ಅನ್ಬಾಕ್ಸಿಂಗ್ ಮಾಡುವಾಗ ನಿಮಗೆ ವಿಡಿಯೋ ಹಾಕ್ತೇನೆ, ಓಕೆನಾ? ಯಾರಿಗಾದರೂ ಬೇಕಿದ್ದರೆ ಮತ್ತು ಅದರಲ್ಲೇ ಕಮೆಂಟಲ್ಲಿ ಹೇಳಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತದೆ, ಈ ಬ್ಲಾಗಲ್ಲಿ ಹಬ್ಬ ಒಂದು ನಿಮಿಷ, ಈ ವ್ಲಾಗಲ್ಲಿ ಬರೋದಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಬರ್ತದೆ ಆಯಿತಾ? ಡ್ರೆಸ್ ಅನ್ಬಾಕ್ಸಿಂಗ್ ಇದು ಒಂದಷ್ಟು ಡ್ರೆಸ್ಗಳು, ಅಂದರೆ ಸಾರಿ ಮತ್ತು ಕುರ್ತಾ ಕಲೆಕ್ಷನ್ಸ್, ಅದು ಕೂಡ 2 in 1 ಆ ಟೈಪಲ್ಲೆಲ್ಲ ತಗೊಂಡಿದ್ದೇನೆ. ಇವಳು ಉಪದ್ರು ನೋಡಿ, ವ್ಲಾಗ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇದೇ ಕಾರಣಕ್ಕೆ ನೋಡಿ. ಬಲೆ ಪೊಯ್ ಪೊಯ್ ಮಗ, ದೊಡ್ಡ ಅವಳು ಪೊಯ್. ಈ ಕಡೆಯಿಂದ ಹೋಗ್ಲಿಕ್ಕೆಲ್ಲ ಭಯ ಆಗ್ತದೆ ನನಗೆ. ಯಾವತ್ತೊಂದು ಏಡಿ ಕಚ್ಚಿತ್ತಿಲ್ಲ, ಏಡಿ, ಅದಕ್ಕೆ ಮೆಟ್ಟಿದ್ದು ನಾನು, ಹಾಗೆ ನನಗೆ ಅದು ಕಚ್ಚಿದ್ದು. ಸೊ ಹಾಗಾಗಿ ಇಲ್ಲಿ ಹೋಗುವಾಗ ನಾನೆಲ್ಲ ನೆಲ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಈಗೇನು ನೀರಿನ ಇದಿಲ್ಲ ಅಲ್ವಾ, ಆಗ ಕೂಡ ನೀರೆಲ್ಲ ಇರಲಿಲ್ಲ ಆಯಿತಾ, ಫುಲ್ ಬಲ್ಲೆ ಟೈಪಲ್ಲಿ ಇತ್ತು. ಹಾಗಾಗಿ ಗೊತ್ತಾಗಲಿಲ್ಲ ನನಗೆ ಸಹ. ನಾನು ಆಗ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತಿದ್ದೆ, ಫೋನಲ್ಲಿ ಮಾತಾಡ್ತಾ ಇಲ್ಲಿ ವಾಕಿಂಗ್ ಮಾಡೋದು ಯಾವಾಗಲೂ. ಇವಳು ನೋಡಿ. ಸೊ ಹಾಗಾಗಿ ಅದೇ ಏಡಿ ವಿಷಯ ಹೇಳ್ತಿದ್ದಲ್ಲ. ಪೋಯ್ ಮಗ, ಇನ್ನು ಕೆಲವೊಂದಿಷ್ಟು ರೆಸಿಪಿಗಳನ್ನೆಲ್ಲ ಮಾಡಬೇಕು ಅಂತ ಇದ್ದೇನೆ, ಮಾಡ್ತೇನೆ. ಒಂದು ಕಿಚನ್ ಎಲ್ಲ ಕರೆಕ್ಟ್ ಆಗಬೇಕಲ್ಲ, ವೀಡಿಯೋಗೆ ಬರುವಾಗ ಚೆಂದ ಕಾಣಬೇಕು. ಸೊ ನಮ್ಮದೆಲ್ಲ ಓಲ್ಡ್ ಕಿಚನ್, ಹಾಗಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ತುಳುವಲ್ಲಿ ಮಾಡ್ತೇನೆ, ಅದು ಗೊತ್ತಲ್ವಾ, ಒಲೆಯಲ್ಲಿ ಮಾಡೋದು. ಗ್ಯಾಸಲ್ಲಿ ಮಾಡುವಾಗ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನೆಲ್ಲ ಆಗಬೇಕಷ್ಟೇ. ಅಮ್ಮ ಬಂದರು ತೋರಿಸ್ತೇನೆ ನೋಡಿ. ವಸಂತ್ಯಕ್ಕ ಫುಲ್ ಬಜಕ್ರೆ, ಬ್ಯುಸಿ ವಸಂತ್ಯಕ್ಕ. ಬಚ್ಚಿತು ಮಾತ್ರ ಆಯಿತಾ, ಫುಲ್ ಬಚ್ಚಿತು. ಇದು ಮೋಸ್ಟ್ಲಿ ಟ್ರೈನ್ ಟ್ರ್ಯಾಕ್ ಉಂಟಲ್ವಾ, ಅಲ್ಲಿ ರೈಲಿನವರೇ ಕರ್ದು ಹಾಕಿದಂಥದ್ದು. ಸೊ ಹಾಗಾಗಿ ಅದನ್ನು ತಗೊಂಡು ಹೋಗ್ತಿದ್ದೇವೆ. ನಾವು ಕರ್ದದಲ್ಲ ಇನ್ನು, ಅದು ತಗೊಂಡು ಹೋಗ್ತಾರಿಲ್ಲ ಅಂತ ಸಹ ಗೊತ್ತಿಲ್ಲ. ಅಮ್ಮನೇ ತಮ್ಮ ಕೂಡ ಜಾಯಿನ್ ಆದ, ಬಂದು ಆಮೇಲೆ ಕೂತಿದ್ದಾರೆ. ಅವ ಬರುವಾಗ ಕ್ಯಾಂಡಿ ತಂದ, ಅದನ್ನು ತಿಂತಾ ಇದ್ದೇವೆ ಇವಾಗ. ಅಲ್ಲ ಅಚ್ಚು ನೋಡಿ, ಸಂತೆಕ್ಕ ಹಾಯ್. ಎಗೇನ್ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅದೇ ಪನೋಲಿ ಬೈಲಿಗೆಲ್ಲ ಮೊನ್ನೆ ಹೋಗಿದ್ದೆ, ಅದರ ಬಗ್ಗೆ ನಾನು ಹೇಳಿರಲಿಲ್ಲ. ಸೊ ಪನೋಲಿ ಬೈಲಿಗೆ ಕೂಡ ಹೋಗಿದ್ವಿ ಅಲ್ಲ, ಅಲ್ಲಿ ಕೂಡ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ಅದರಲ್ಲಿ ಒಬ್ಬರ ಹೆಸರು ಮಾತ್ರ ನೆನಪಿದೆ, ಸುಷ್ಮಿತಾ. ಯಾಕೆಂತ ಹೇಳಿದ್ರು ಅವ್ರು ನನಗೆ ಮೆಸೇಜ್ ಕೂಡ ಹಾಕಿದ್ರು, ಹಾಗಾಗಿ ಅವರ ಹೆಸರು ನೆನಪಿಟ್ಕೊಂಡಿದ್ದೇನೆ. ಮತ್ತು ತುಂಬ ಜನ ನನಗೆ ಸಿಕ್ಕಿದ್ರು, ಒಂದು 6-7 ಜನ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸ್. ಎಲ್ಲ ಹೇಳಿದರು ವಿಡಿಯೋ ನೋಡ್ತಿದ್ದೇವೆ, ಖುಷಿ ಆಯಿತು ಅಂತ. ಸೊ ನನಗೆ ಕೂಡ ಅವ್ರು ಮಾತಾಡಿದ್ದು ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು, ಒಂದು ಗುರ್ತು ಹಿಡಿದು ಬಂದು ಮಾತಾಡಿದ್ದಕ್ಕಾಗಿ, ಓಕೆನಾ? ಸೊ ಈಗ ಸದ್ಯಕ್ಕೆ ಆಫೀಸಿಗೆ ಬಂದಿದ್ದೇನೆ. ನೀನು ನನಗೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಿಲ್ಲ, ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ಅದರಲ್ಲೇ ಫುಲ್ ಬ್ಯುಸಿ ಆದ್ವಿ. ನಿನ್ನೆ ಅವರು ಅದರ ಮಾತಾಡಿ ಒಂದು 9 ಗಂಟೆ ಆಗಿದೆ ಎಲ್ಲ ಮಾತಾಡಿಲ್ಲ ಮುಗಿಸುವಾಗ. ಮನೆಗೆ ಬಂದ ನಾನು ವಿಡಿಯೋ ಮಾಡಿದ್ದಲ್ಲ, ಅದರ ನಂತರ ಫುಲ್ ಮಾತಾಡಿ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು.
ಮತ್ತೆ ಇವತ್ತು ಬೆಳಿಗ್ಗೆ ವ್ಲಾಗ್ ಮಾಡು ಅಂತ ಅಂದ್ಕೊಂಡೆ, ಮತ್ತೆ ಇದು ಡ್ರೆಸ್ ಇದೆಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರ್ತದೆ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದರದ್ದೇ ವಿಡಿಯೋ ಮಾಡಲಿಕ್ಕೆ ತುಂಬ ಹೊತ್ತಾಯಿತು, 1.5-2 ಗಂಟೆ ನನಗೆ ಅದಕ್ಕೆ ಬೇಕಾಯಿತು, ಅದೇನು ಎಡಿಟ್ ಆಗಬೇಕಷ್ಟೇ. ಸೊ ಇದು ಇವತ್ತಿನ ವಿಷಯ. ಮತ್ತು ನಾವು ಹೋದದ್ದು ಏನಕ್ಕೆ ಅಂತ ಹೇಳಿದರೆ, ಪಣೋಲಿ ಬೈಲಲ್ಲಿ 5 ಅಗೇಲಿತ್ತು. ಮತ್ತು ಇಲ್ಲಿಗೆ ನಾವು ನಂದಾವರಕ್ಕೆ ಯಾಕೆ ಹೋದ್ದು ಅಂತ ಹೇಳಿದರೆ, ಇದುಂಟಲ್ವ ಸತ್ಯನಾರಾಯಣ ಪೂಜೆ. ನಮಗೆ ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ಅಂದರೆ ಮದುವೆ ಆದದಕ್ಕೆ ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ಮಾಡಿದರೆ ಒಳ್ಳೇದು ಅಂತ ಅಲ್ಲಿ, ಅದು ಕೂಡ ನಂದಾವರದಲ್ಲಿ. ಸೊ ಹಾಗಾಗಿ ಹೋಗಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಹೋದ್ವಿ. ಇಷ್ಟವರೆಗೆ ಹೋಗಿರಲಿಲ್ಲ, ಸೊ ಇದು ಫಸ್ಟ್ ಟೈಮ್ ಹೋದ್ದು. ಮದುವೆಗೆ 3 ವರ್ಷ ಆಯಿತು, ನಾವು ಹೋದದ್ದು ಫಸ್ಟ್. ಆನಂತರ ಅದೇ ಪಣೋಲಿ ಬೈಲಲ್ಲಿ 5 ಅಗೇಲಿತ್ತು, ಗಾಡಿದು ಅದಿದು ಅಂತೆಲ್ಲ ತುಂಬ ಅಗೇಲಿತ್ತು, ಅದಕ್ಕೆ ನಾವು ಹೋದ್ದು. ಮತ್ತು ಇಷ್ಟೇ ವಿಷಯ. ಮತ್ತು ಕೆಲವೊಂದು ವಿಷಯ ಬಿಟ್ಟು ಹೋಗಿರ್ಬೋದು ಅಂತ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿರೋದಷ್ಟೇ. ಎಸ್ಕಿದ್ರೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.